ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಶುಕ್ರವಾರ ಕರಾವಳಿಯ ಕಾರ್ಮಿಕ ಕ್ಷೇತ್ರವಾದ ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಅವರು ಮಾತನಾಡಿ, ಮಂಗಳೂರಿಗೆ ಯಾರು ಬಂದರೂ ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ನೀಡಿ ಹೋಗ್ತಾರೆ. ಯಾರೇ ಬಂದರೂ ಕೊರಗಜ್ಜ ಅವರ ಬಯಕೆಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆ ಅವರದ್ದು. ನನ್ನ ಮಗ, ಮಗಳು, ಅಳಿಯ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ನನಗೂ ಇಲ್ಲಿ ಬರಲು ಬಹಳ ಆಶೆ ಇತ್ತು. ಅದು ಇಂದು ನೆರವೇರಿದೆ. ಪುತ್ರ ಅಹಾನ್ ಶೆಟ್ಟಿ ನಟನೆಯ ಬಹುನಿರೀಕ್ಷಿತ ಬಾರ್ಡರ್ 2 ಚಿತ್ರ ಬಿಡುಗಡೆಯಾಗ್ತಾ ಇದೆ. ಅದರ ಯಶಸ್ಸಿಗಾಗಿ ಆಶೀರ್ವಾದ ಬೇಡಲು ಇಲ್ಲಿಗೆ ಬಂದಿದ್ದೇನೆ. ತುಳು ಭಾಷೆ ಸಂಸ್ಕೃತಿಯನ್ನು ಜಗತ್ತಿಗೆ ಪಸರಿಸುವ ಉದ್ದೇಶದಿಂದ ಈಗಾಗಲೇ ಜೈ ತುಳು ಸಿನಿಮಾದಲ್ಲಿ ನಟಿಸಿದ್ದೇನೆ. ತುಳು ಕನ್ನಡ ಸಿನಿಮಾದಲ್ಲಿ ಸದ್ಯಕ್ಕೆ ಬೇರೆ ಯೋಜನೆಗಳಿಲ್ಲ ಅಂತ ಹೇಳಿದರು. ಕುತ್ತಾರು ಕೊರಗತನಿಯ ಆದಿಸ್ಥಳ ಕ್ಷೇತ್ರದ ಪರವಾಗಿ ನಟ ಸುನಿಲ್ ಶೆಟ್ಟಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮುಂಬೈ ಉದ್ಯಮಿ ವಿವೇಕ್ ಶೆಟ್ಟಿ ಬೊಲ್ಲೆಗುತ್ತು, ಕುತ್ತಾರು ಕೊರಗತನಿಯ ಆದಿ ಕ್ಷೇತ್ರದ ಮಹಾಬಲ್ ಹೆಗಡೆ, ದೇವಿ ಪ್ರಸಾದ್ ಶೆಟ್ಟಿ, ಶ್ರೀರಾಮ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಧಾನಿ ಬತ್ತಾರು ಬಣ್ಣ ಮಾತೆಲ್ಲ ಬತ್ತಿನಕುಲು ಬರ್ಪೇರಿ ಏರ್ ಬತ್ತೆರಡಲ ಆರು ಅಕಲ್ನ ವಿಶ್ ಎಪ್ಪಲ ಫುಲ್ಫಿಲ್ ಮಲ್ಪೇರಿ ಎನ್ನ ಮಗಲು ಮಗೆ ಮರ್ಮಯ ಮೂವೆರ್ಲ ಬೈದೇರು ಐಕಾತ್ರ ಈ ಸರ್ತಿ ಎಂಕ್ಲ ಬರೋಡಿಂದು ಮಸ್ತ್ ಮನಸ್ಸಿತ್ತು. ಒಕ್ಕ ಆಹಾನ್ನ ಫಿಲ್ಮೆಲ್ಲ ರಿಲೀಸ್ ಆವೊಂದುಂಡು. ಬಾರಿ ಒಂಜಿ ವಾಲಟೈಲ್ ಇಂಡಸ್ಟ್ರಿ ಅವು ಮಿತ್ತು ತಿರ್ತು ಮಸ್ತ್ ಒಂದು ಆಶೀರ್ವಾದ ಕೊರೋಡಿಂದ ಐಕಾತ್ರ ಬರ್ತೀನಿ ಬಾಕಿ ದಾಲ ಬಾರ್ಡರ್ ಬಂದು ತುಳು ಒಂಜಿ ಮಲ್ತೆ ಜೈ ನಮ್ಮ ತುಳುರೆಗೆ ಆ ಥರ ಮಲ್ತೀನಿ. ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಮಾತೆರೆಗಳ ಗೊತ್ತಾವಡಿಂದ ಮಲ್ತೀನಿ. ಬಾಕಿ ಅಂಚದಲ್ಲ ಪ್ಲ್ಯಾನ್ಸ್ ಇಜ್ಜಿ.